ನೀವು ಯಾವತ್ತಾದ್ರೂ ಕೆಜಿ ಲೆಕ್ಕದಲ್ಲಿ ಬಟ್ಟೆಯನ್ನ ಪರ್ಚೇಸ್ ಮಾಡಿದ್ದೀರಾ? ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹ ಪ್ಯಾಂಟ್ಗಳ ಕಲೆಕ್ಷನ್. ಕಲರ್ ವೈಸ್ ಆಗಿರ್ಬೋದು, ಡಿಸೈನ್ ವೈಸ್ ಆಗಿರ್ಬೋದು, ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ. ಈ ಟಾಪ್ಗೆ ರೇಟ್ ನೋಡ್ಬೋದು ನೀವು 399. ಬಟ್ ನೀವು ಇದನ್ನ ಇಲ್ಲಿಗೆ ಹಾಕಿದ್ರೆ ಗ್ರಾಮ್ ಬರುತ್ತೆ ಈ ಬಟ್ಟೆ. ಪುತ್ತೂರಿನಲ್ಲಿ ಇಲ್ಲಿಯವರೆಗೆ ಇಂತಹ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಪ್ರಪ್ರಥಮ ಬಾರಿಗೆ ನಿಮಗೆ ಸಿಗ್ತಾ ಇರುವಂತದ್ದು ಕೆಜಿ ಲೆಕ್ಕದಲ್ಲಿ ಬಟ್ಟೆಯನ್ನ ಪರ್ಚೇಸ್ ಮಾಡೋದಕ್ಕೆ. ಟಿ ಶರ್ಟ್ಗಳು, ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ ನ ಸಾರಿಗಳು ನಿಮ್ಗೆ ಇಲ್ಲಿ ಪೀಸ್ ಲೆಕ್ಕದಲ್ಲೇ ಸಿಗ್ತಾ ಇರುವಂತದ್ದು. ಬೇರೆ ಬೇರೆ ಕಲರ್ ನಲ್ಲಿ, ಡಿಸೈನ್ ಅಲ್ಲಿ ಕೂಡ ನಿಮಗೆ ಪ್ಯಾಂಟ್ಗಳು ಕೂಡ ಅವೈಲೇಬಲ್ ಇದೆ. ಇಲ್ಲಿರುವಂತಹ ಯಾವುದೇ ಪ್ಯಾಂಟ್ ಅನ್ನ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಕೇವಲ 250 ರೂಪಾಯಿಗಳು ಮಾತ್ರ. ಇಲ್ಲಿ ಫಾರ್ಮಲ್ ಪ್ಯಾಂಟ್ ಕೂಡ ನಿಮಗೆ ಪೀಸ್ ಲೆಕ್ಕದಲ್ಲಿ ಸಿಗ್ತಾ ಇರುವಂತದ್ದು. ಬ್ರಾಂಡೆಡ್ ಆಗಿರುವಂತಹ ಪ್ಯಾಂಟ್ಗಳು ಕೂಡ ನಿಮ್ಗೆ ಇಲ್ಲಿ ಅವೈಲೇಬಲ್ ಇರುವಂತದ್ದು. ಇವಾಗಿನ ಟ್ರೆಂಡ್ಗೆ ಸರಿಹೊಂದೋ ರೀತಿಯಾದಂತಹ ಪುಟಾಣಿ ಮಕ್ಕಳ ಬಟ್ಟೆಗಳ ಕಲೆಕ್ಷನ್ ಕೂಡ ಇಲ್ಲೇ ಇದೆ. ಪ್ಯಾಂಟ್ ವೈಸ್ ಆಗಿರ್ಬೋದು, ಟಾಪ್ ವೈಸ್ ಆಗಿರ್ಬೋದು, ಶರ್ಟ್ ಆಗಿರ್ಬೋದು, ಈ ಥರ ಮುಗಿಯದಷ್ಟು ಕಲೆಕ್ಷನ್ಗಳು ನಿಮಗೆ ಪುಟಾಣಿ ಮಕ್ಕಳಿಗೆ ಬೇಕಾಗಿರುವಂತಹ ಬಟ್ಟೆಯಲ್ಲಿ ಕೂಡ ಇಲ್ಲಿ ಸಿಗ್ತಾ ಇರುವಂತದ್ದು. ಅರುಣ ಕಲಾ ಮಂದಿರದಲ್ಲಿರುವಂತಹ ಮಹಾಲಸ ಬ್ರ್ಯಾಂಡ್ ಸೇಲ್ಗೆ ಬನ್ನಿ, ಇಲ್ಲಿರುವಂತಹ ಬಟ್ಟೆಗಳನ್ನ ಪರ್ಚೇಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪುತ್ತೂರಿನ ಜನ ಕೆಜಿ ಲೆಕ್ಕದಲ್ಲಿ ತರಕಾರಿಯನ್ನ, ದಿನಸಿ ಸಾಮಗ್ರಿಗಳನ್ನ ಪರ್ಚೇಸ್ ಮಾಡಿರ್ಬೋದು. ಆದ್ರೆ ನೀವು ಯಾವತ್ತಾದ್ರೂ ಕೆಜಿ ಲೆಕ್ಕದಲ್ಲಿ ಬಟ್ಟೆಯನ್ನ ಪರ್ಚೇಸ್ ಮಾಡಿದ್ದೀರಾ? ಎಸ್, ಇದೀಗ ನಿಮಗಾಗಿ ಮಹಾಲಸ ಬ್ರ್ಯಾಂಡ್ ಸೇಲ್ ನಿಮ್ಮ ಪುತ್ತೂರಿನ ಮುಖ್ಯ ರಸ್ತೆಯಲ್ಲಿರುವಂತಹ ಅರುಣ ಕಲಾಮಂದಿರದಲ್ಲಿ ತೆರೆದುಕೊಂಡಿರುವಂತದ್ದು. ಫ್ಯಾಕ್ಟರಿ ಸ್ಟಾಕ್ಗಳ ಕ್ಲಿಯರೆನ್ಸ್ ಸೇಲ್ ನಡೀತಾ ಇದೆ ಇಲ್ಲಿ. ಎಸ್, ಹಾಗಾಗಿ ನಿಮಗೆ 1 ಕೆಜಿ ಬಟ್ಟೆ ಸಿಗ್ತಾ ಇರುವಂತದ್ದು ಕೇವಲ 999 ಬೆಲೆಗೆ. ಎಸ್, ಹಾಗಾದ್ರೆ 1 ಕೆಜಿಯಲ್ಲಿ ಎಷ್ಟು ಬಟ್ಟೆಗಳು ಬರ್ತಾ ಇದೆ, ಇಲ್ಲಿರುವಂತಹ ಬಟ್ಟೆಗಳು ಯಾವ ರೀತಿ ಆಗಿದೆ, ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ. ಅದರ ಜೊತೆಗೇನೆ ಸ್ಪೆಷಲ್ ಆಗಿ ನಿಮ್ಮ ಅರುಣ ಕಲಾ ಮಂದಿರದಲ್ಲಿ ತೆರೆದುಕೊಂಡಿರುವಂತಹ ಮಹಾಲಸ ಬ್ರ್ಯಾಂಡ್ ಸೇಲ್ಸ್ ನಲ್ಲಿ ಯಾವೆಲ್ಲ ವೆರೈಟಿ ಆಗಿರುವಂತಹ ಬಟ್ಟೆಗಳು ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಮಹಾಲಸ ಬ್ರ್ಯಾಂಡ್ ಸೇಲ್ನ ಒಳಗೆ ಬರ್ತಾ ಇದ್ದ ಹಾಗೇನೆ ಬೃಹತ್ ಆಗಿರುವಂತಹ ಬಟ್ಟೆಗಳ ಸಂಗ್ರಹವೇ ಇದೆ. ಮನೆಯಲ್ಲಿರುವಂತಹ ಪುಟಾಣಿ ಮಗುವಿನಿಂದ ಹಿಡಿದು ಹಿರಿಯರವರೆಗೆ ಬೇಕಾಗಿರುವಂತಹ ಎಲ್ಲಾ ರೀತಿಯಾದಂತಹ ಬಟ್ಟೆಗಳ ಕಲೆಕ್ಷನ್ ಕೂಡ ಇಲ್ಲಿ ಇರುವಂತದ್ದು. ಹಾಗಾಗಿ ಇಲ್ಲಿರುವಂತಹ ಬಟ್ಟೆಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹ ಪ್ಯಾಂಟ್ಗಳ ಕಲೆಕ್ಷನ್. ಎಷ್ಟೊಂದು ಕಲೆಕ್ಷನ್ ಇದೆ ಅನ್ನೋದನ್ನ ಕೂಡ ನೀವು ನೋಡಬಹುದು. ಆ ಒಂದು ಸ್ಟ್ಯಾಂಡ್ ನಲ್ಲಿ ಇರುವಂತದ್ದು ಕೂಡ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹ ಪ್ಯಾಂಟ್ಗಳ ಕಲೆಕ್ಷನ್. ಬೃಹತ್ ಅಂತ ಹೇಳಿದ್ರೆ ಬೃಹತ್ ಆಗಿರುವಂತಹ ಕಲೆಕ್ಷನ್ ಇದೆ. ಇಲ್ಲಿರುವಂತಹ ಪ್ಯಾಂಟ್ಗಳಲ್ಲಿ ಒಂದಿಷ್ಟನ್ನು ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಡಿಸೈನ್ ವೈಸ್ ಆಗಿರ್ಬೋದು, ಸೈಜ್ ವೈಸ್ ಆಗಿರ್ಬೋದು, ಕಲರ್ ವೈಸ್ ಆಗಿರ್ಬೋದು, ಎಲ್ಲನೂ ಕೂಡ ಸೂಪರ್ ಆಗಿದೆ. ಈ ಥರ ತುಂಬಾ ಕಲೆಕ್ಷನ್ ಇದೆ ಇಲ್ಲಿ. ಇಲ್ಲಿರುವಂತಹ ಪ್ಯಾಂಟ್ಗಳಲ್ಲಿ ನಾನಿವಾಗ ಇದನ್ನು ತೂಕಕ್ಕೆ ಹಾಕಿ ನೋಡ್ತೀನಿ ಎಷ್ಟು ಬರುತ್ತೆ ಅನ್ನೋದನ್ನು ಕೂಡ ನೋಡೋಣ. ನಮಗೆ ಇಲ್ಲಿರುವಂಥದ್ದು ಅಂತ ಹೇಳಿದರೆ 999 ರೂಪಾಯಿಗೆ ನಿಮಗೆ ಸಿಗ್ತಾ ಇರುವಂಥದ್ದು 1 kg ಅನ್ನೋವಂಥದ್ದು. ಹಾಗಾಗಿ ಎಷ್ಟು ಬಟ್ಟೆಗಳನ್ನು ಹಾಕಿ ನೋಡೋಣ ಎಷ್ಟು kg ಬರುತ್ತೆ ಅಂತ. ಇವಾಗ ನೋಡಿ, ಇಲ್ಲಿ ಒಂದು ಪ್ಯಾಂಟನ್ನು ಹಾಕಿದ್ದೀನಿ ನಾನು. ಇದು 120 ಗ್ರಾಮ್ ಇರೋವಂಥದ್ದು, ಕೇವಲ 120 ಗ್ರಾಮ್. ನೀವು ಒಂದೇ ಪ್ಯಾಂಟ್ ನನಗೆ ಸಾಕು, ಬೇರೆ ಬೇಡ ಅಂತ ಹೇಳ್ತೀರಾ ಅಂತ ಹೇಳಿದರೆ ನೀವು ಪೇ ಮಾಡಬೇಕಾಗಿರುವಂಥ ಕೇವಲ
119 ಮಾತ್ರ. ಹಾಗೆಯೇ ಇನ್ನೊಂದು ಪ್ಯಾಂಟನ್ನು ಹಾಕ್ತೀನಿ, 2 ಪ್ಯಾಂಟ್ ಬೇಕು ಅಂತ ಹೇಳಿದರೆ 230 ಗ್ರಾಮ್ ಇದೆ. ಇದಕ್ಕೆ ನೀವು ಪೇ ಮಾಡಬೇಕಾಗಿರುವಂಥದ್ದು ಕೇವಲ 229. ಹಾಗೆಯೇ ಒಂದಿಷ್ಟು ಪ್ಯಾಂಟ್ಗಳನ್ನು ಹಾಕಿ ನೋಡುವ. 2 ಆಯಿತು, 3, 4, 5, 6 ಪ್ಯಾಂಟನ್ನು ಹಾಕಿ ನೋಡುವ ಎಷ್ಟು ಬರುತ್ತೆ ಅಂತ. ಓಕೆ, 6 ಪ್ಯಾಂಟ್ ಹಾಕಿದಾಗ ನಿಮಗೆ ಇಲ್ಲಿ ತೂಕ ಬರ್ತಾ ಇರುವಂಥದ್ದು 675 ಗ್ರಾಮ್. ರೇಟ್ ವೈಸ್ ನೋಡೋದು ಅಂತ ಹೇಳಿದರೆ 674 ರೇಟ್ ಬಂದಿರೋವಂಥದ್ದು. ನೀವು ಎಷ್ಟು ಗ್ರಾಮ್ ತಗೊಂಡಿದ್ದೀರಾ ಅಷ್ಟೇ ರೇಟ್ ಬಂದಿದೆ. ಹಾಗೆಯೇ ಇನ್ನು ನೋಡಿ, ಇನ್ನೆರಡನ್ನು ಹಾಕ್ತೀನಿ. 7 ಆಗಿದೆ, 8, 9 ಪ್ಯಾಂಟ್ ಆಯಿತು. 9 ಪ್ಯಾಂಟನ್ನು ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ಆ ಕೆ ಜಿ ಬಂದಿರುವಂಥದ್ದು ಕೇವಲ 900 ಗ್ರಾಮ್ ಮಾತ್ರ. ಅದಕ್ಕೆ ನೀವು ಪೇ ಮಾಡಬೇಕಾಗಿರುವಂಥದ್ದು 899 ಮಾತ್ರ. ಎಷ್ಟೊಂದು ಕಡಿಮೆ ಬೆಲೆ ಅನ್ನೋವಂಥದ್ದು ನಿಮಗೆ ಇವಾಗ ಪಕ್ಕ ಆಗಿರುತ್ತೆ. ಹಾಗೆಯೇ ಇಷ್ಟು ಪ್ಯಾಂಟ್ಗಳನ್ನು ಪರ್ಚೇಸ್ ಮಾಡಬೇಕು, ಅಷ್ಟು ಪ್ಯಾಂಟ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಏನೂ ಇಲ್ಲ. ನೀವು ಒಂದು ಪ್ಯಾಂಟನ್ನು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ಅದಕ್ಕೇನೆ ನೀವು ಇಲ್ಲಿ ಕೆ ಜಿಗೆ ಹಾಕಿದಾಗ ರೇಟ್ ವೈಸ್ ಇಲ್ಲಿ ಬರುತ್ತೆ. ಆ ರೇಟನ್ನು ಪೇ ಮಾಡೋದು, ನಿಮಗೆ ಬೇಕಾಗಿರುವಂಥ ಬಟ್ಟೆನ ಪರ್ಚೇಸ್ ಮಾಡ್ಕೊಂಡು ಹೋಗೋದು. ಹೆಣ್ಣು ಮಕ್ಕಳು ಅಂತ ಹೇಳಿದಾಗ ಎಷ್ಟು ಬಟ್ಟೆಗಳು ಇದ್ದರೆ ಕೂಡ ಸಾಕಾಗೋದಿಲ್ಲ. ಇದ್ದಷ್ಟು ಕಮ್ಮಿ ಅಂತಾನೆ ಯೋಚನೆ ಮಾಡ್ತೀವಿ. ಅದರಲ್ಲಿ ಕೂಡ ಇವಾಗ ಮಳೆಗಾಲ ಆಗಿರೋದ್ರಿಂದಾಗಿ ಎಷ್ಟು ಬಟ್ಟೆ ಇದ್ರೂ ಸಾಲೋದಿಲ್ಲ. ಎಸ್, ಹಾಗಾಗಿ ನಿಮಗೆ ಇಷ್ಟವಾಗೋ ರೀತಿಯಾದಂಥ ಕಲೆಕ್ಷನ್ನಲ್ಲಿ, ಕಲರ್ನಲ್ಲಿ, ಡಿಸೈನ್ನಲ್ಲಿ ಮಹಾಲಸ ಬ್ರ್ಯಾಂಡ್ ಸೇಲ್ನಲ್ಲಿ ಬಟ್ಟೆಗಳು ಅವೈಲೇಬಲ್ ಇದೆ. ಹೇಗಿದೆ ಹೆಣ್ಣು ಮಕ್ಕಳಿಗೆ ಬೇಕಾಗುವಂಥ ಟಾಪ್ಸ್ಗಳು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಕಲರ್ ವೈಸ್ ಆಗಿರ್ಬೋದು, ಡಿಸೈನ್ ವೈಸ್ ಆಗಿರ್ಬೋದು ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ. ನಾನು ನಿಮಗೆ ರೇಟ್ ಕೂಡ ತೋರಿಸ್ತೀನಿ. ನೀವು ಹೀಗೇ ಹೋಗಿ ನಾರ್ಮಲ್ ಆಗಿ ಬಟ್ಟೆ ಶಾಪಿಂದ ಬಟ್ಟೆಯನ್ನು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ಎಷ್ಟು ಇರುತ್ತೆ ಅಂತ. ಈ ಟಾಪ್ಗೆ ರೇಟ್ ನೋಡ್ಬೋದು ನೀವು 399. ಬಟ್ ನೀವು ಇದನ್ನು ಇಲ್ಲಿಗೆ ಹಾಕಿದರೆ ಗ್ರಾಮ್ ಬರುತ್ತೆ ಈ ಬಟ್ಟೆ. ಹಾಗಾಗಿ ಅತ್ಯಂತ ಕಡಿಮೆ ಬೆಲೆಗೆ ಈ ಬಟ್ಟೆ ನಿಮ್ಮದಾಗಿಸ್ಕೊಳ್ಬೋದಾಗಿದೆ. ಇನ್ನೊಂದು ಬ್ಲ್ಯಾಕಲ್ಲಿ ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ. ಇದರ ರೇಟ್ ಕೂಡ ನೋಡ್ಬೋದು ನೀವು 399. ಇದು ಕೂಡ ಹಾಗೇ ತುಂಬಾ ಲೈಟ್ ವೆಯ್ಟ್ ಇದೆ. ಹಾಗಾಗಿ ತುಂಬ ಗ್ರಾಮ್ ಅಂತೂ ಖಂಡಿತವಾಗ್ಲೂ ಬರೋದಿಲ್ಲ. ಈ ಟಾಪ್ ಕಲೆಕ್ಷನಲ್ಲಿ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ಪಕ್ಕ ನಿಮಗೆ 1 ಗ್ರಾಮ್ ಅಂತ ಹೇಳಿದರೆ 5 ರಿಂದ 6 ಟಾಪ್ಸ್ಗಳು ಖಂಡಿತವಾಗ್ಲೂ ಬರುತ್ತೆ. ಒಂದು ಟಾಪನ್ನು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ನಿಮಗೆ ತುಂಬಾ ಕಡಿಮೆ ಗ್ರಾಮೇ ಬರುತ್ತೆ. ಹಾಗಾಗಿ ನಿಮಗೆ ಈ ಟಾಪ್ಸ್ಗಳನ್ನು ಆರಾಮ್ಸೆ ಆಗಿ ಇಲ್ಲಿಂದ ಪರ್ಚೇಸ್ ಮಾಡ್ಬೋದಾಗಿದೆ. ಈ ಟಾಪ್ಸ್ ನೋಡಿ ಹೇಗಿದೆ ಅಂತ. ಡೈಲಿ ತುಂಬ ಜನರಿಗೆ ಆಫೀಸಿಗೆ ಹಾಕಬೇಕಾದ್ರೆ ಕಲರ್ಫುಲ್ ಆಗಿರುವಂಥ ಬಟ್ಟೆಗಳಂತೂ ಬೇಕೇ ಬೇಕಾಗುತ್ತೆ. ಹಾಗಾಗಿ ಇಲ್ಲಿಗೆ ಬಂದ್ರಿ ಅಂತ ಹೇಳಿದರೆ ನಿಮಗೆ ಬೇಕಾಗಿರುವಂತಹ ಬಟ್ಟೆಗಳನ್ನು ನೀವು ಇಲ್ಲಿಂದ ಪರ್ಚೇಸ್ ಮಾಡ್ಬೋದಾಗಿದೆ. ಅದು ಕೂಡ ಕೆ ಜಿ ಲೆಕ್ಕದಲ್ಲಿ. ಪುತ್ತೂರಿನಲ್ಲಿ ಇಲ್ಲಿಯವರೆಗೆ ಇಂತಹ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಪ್ರಪ್ರಥಮ ಬಾರಿಗೆ ನಿಮಗೆ ಸಿಗ್ತಾ ಇರುವಂಥದ್ದು ಕೆ ಜಿ ಲೆಕ್ಕದಲ್ಲಿ ಬಟ್ಟೆಯನ್ನು ಪರ್ಚೇಸ್ ಮಾಡೋದಕ್ಕೆ. ಮನೆ ಮಂದಿಗೆಲ್ಲರಿಗೂ ಕೂಡ ಇಲ್ಲಿ ಕೆ ಜಿ ಲೆಕ್ಕದಲ್ಲಿ ನೀವು ಬಟ್ಟೆಯನ್ನು ಪರ್ಚೇಸ್ ಮಾಡ್ಬೋದಾಗಿದೆ. ಮುಂದೆ ಹೋಗೋಣ, ಕಲೆಕ್ಷನ್ ಹೇಗಿದೆ ಅಂತ ನೋಡೋಣ. ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂಥ ಟೀ ಶರ್ಟ್ ಕಲೆಕ್ಷನನ್ನು ನಾನು ನಿಮಗೆ ತೋರಿಸ್ತೀನಿ. ಈ ಸ್ಟ್ಯಾಂಡಲ್ಲಿ ಇರುವಂಥದ್ದು ಎಲ್ಲವೂ ಕೂಡ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂಥ ಟೀ ಶರ್ಟ್ ಕಲೆಕ್ಷನ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ತುಂಬ ಜನರಿಗೆ ಇಲ್ಲಿಗೆ ಬಂದ್ರಿ ಅಂತ ಹೇಳಿದಾಗ ಸೈಜ್ ವೈಸ್ ನನಗೆ ಸಿಗುತ್ತೋ ಇಲ್ವೋ ಅನ್ನುವಂಥ ಪ್ರಶ್ನೆ ಕೂಡ ಇರುತ್ತೆ. ಹಾಗಾಗಿ ನೀವು ಯಾವುದೇ ಟೆನ್ಷನನ್ನು ಕೂಡ ಮಾಡಬೇಕಾಗಿಲ್ಲ. ಸೈಜ್ ವೈಸ್ ಕೂಡ ನಿಮಗೆ ಇಲ್ಲಿ ಬಟ್ಟೆಗಳು ಅವೈಲೇಬಲ್ ಇರುವಂಥದ್ದು ಕೆ ಜಿ ಲೆಕ್ಕದಲ್ಲಿ. ಎಸ್, ತೋರಿಸ್ತೀನಿ ನಾನು ನಿಮಗೆ ಟೀ ಶರ್ಟ್ಗಳು ಎಷ್ಟೊಂದು ಚೆನ್ನಾಗಿದೆ ಅಂತ ನೋಡಿ. ಫುಲ್ ಡಿಸೈನ್ಡ್ ಆಗಿ ಬಂದಿರೋವಂತಹ ಟೀ ಶರ್ಟ್ ನೋಡಿ. ಇದರ ರೇಟ್ ಕೂಡ ಇಲ್ಲೇ ಹಾಕಿದ್ದಾರೆ 249. ಬಟ್ ಇಲ್ಲಿ ಬಂದ್ರಿ ಅಂತ ಹೇಳಿದರೆ ಇದು ನಿಜವಾಗ್ಲೂ ತುಂಬಾ ಕಮ್ಮಿ ಬೆಲೆಗೆ ಸಿಗುತ್ತೆ. ಯಾಕೆಂತ ಹೇಳಿದರೆ ತುಂಬಾ ಲೈಟ್ ವೆಯ್ಟ್ ಇರುತ್ತೆ ಅಲ್ವಾ ಬಟ್ಟೆಗಳು. ಹಾಗಾಗಿ ಇದರ ರೇಟ್ ಕೂಡ ಹಾಕಿದ್ದಾರೆ 499 ಅಂತ. ಇವೆಲ್ಲವನ್ನು ಸೇರಿಸಿದರೆ ಕೂಡ 1 kg ಖಂಡಿತವಾಗ್ಲೂ ಆಗಲಿಕ್ಕೆ ಇಲ್ಲ. ಈ ಬಟ್ಟೆಗಳಲ್ಲಿ ನಾನು ಹೇಳೋದು ಅಂತ ಹೇಳಿದರೆ ಒಂದು 10 ಆದರೂ ನಿಮಗೆ ಕೆ ಜಿಯಲ್ಲಿ ಬಂದೇ ಬರುತ್ತೆ. ಒಂದು ಬಟ್ಟೆಯನ್ನು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ 100 ರೂಪಾಯಿ ಕೂಡ ಬರೋದು ಡೌಟ್. ಯಾಕೆಂತ ಹೇಳಿದರೆ ಈ ಬಟ್ಟೆಯನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಲೈಟ್ ವೆಯ್ಟ್ ಇದೆ ಅಂತ. ಹಾಗಾಗಿ ಈ ಬಟ್ಟೆ ಎಲ್ಲ ನಿಮಗೆ 100 ರೂಪಾಯಿಗಿಂತಲೂ ಕಮ್ಮಿ ಬೆಲೆಗೆ ಸಿಗ್ಬೋದು. ಹಾಗೆಯೇ ಇನ್ನಷ್ಟು ಬಟ್ಟೆಯನ್ನು ನೋಡಿ. ಹಾಗಾಗಿ ಆದಷ್ಟು ಬೇಗ ಬನ್ನಿ. ಹೊಸ ಸ್ಟಾಕುಗಳು ಕೂಡ ಇದೆ. ಹಾಗಾಗಿ ಬೇಗ ಬಂದು ನಿಮಗೆ ಬೇಕಾಗಿರುವಂತಹ ಟೀ ಶರ್ಟ್ಗಳನ್ನು ಪರ್ಚೇಸ್ ಮಾಡಿ. ಇವಾಗ ಏನಿದ್ರು ಕೂಡ ಸ್ಟೈಲಿಶ್ ಜಾಯಮಾನ. ಹಾಗಾಗಿ ಮಾರುಕಟ್ಟೆಯಲ್ಲಿ ಎಷ್ಟೇ ಸ್ಟೈಲಿಶ್ ಆಗಿರುವಂಥ ಬಟ್ಟೆಗಳು ಬಂದರೂ ಕೂಡ ಮತ್ತಷ್ಟು ಆ್ಯಡ್ ಆಗ್ತಾನೆ ಹೋಗ್ತಾ ಇರುತ್ತೆ. ಇಲ್ಲಿ ನಿಮಗೆ ಜೀನ್ಸ್ಗೆ ಬೇಕಾಗಿರುವಂಥ ಸ್ಟೈಲಿಶ್ ಆಗಿರುವಂಥ ವೆಸ್ಟರ್ನ್ ಟಾಪ್ಗಳು ಕೂಡ ಅವೈಲೇಬಲ್ ಇದೆ. ಈ ಒಂದು ಟಾಪನ್ನು ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಪರ್ಲ್ ಎಲ್ಲ ಬಂದು ಡಿಸೈನಲ್ಲಿ ಇರೋವಂಥದ್ದು. ಇದರ ರೇಟನ್ನು ಕೂಡ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ 599 ಅಂತ. ಇದು MRP ರೇಟ್. ಬಟ್ ನಿಮಗೆ ಇದು KG ಲೆಕ್ಕದಲ್ಲಿ ಸಿಗ್ತಾ ಇದೆ. ಇನ್ನೊಂದು ವೆಸ್ಟರ್ನ್ ಟಾಪ್ ನೋಡಿ ಬ್ಯೂಟಿಫುಲ್ ಆಗಿದೆ.
ಇದೊಂದು ನೋಡಿ ಸ್ಟೈಲಿಶ್ ಆಗಿದೆ, ಹ್ಯಾಂಡಲ್ಲಿ ಪರ್ಲ್ ಬಂದು ನಿಮಗೆ ಡಿಸೈನಲ್ಲಿ. ಈ ಒಂದು ಟಾಪ್ ನೋಡಿ, ಇದು ಕೂಡ ಬ್ಯೂಟಿಫುಲ್ ಆಗಿದೆ. ಈ ತರಹದ ಕಲೆಕ್ಷನ್ ಅಂತೂ ತುಂಬ ಅಂದರೆ ತುಂಬ ಇದೆ, ನೀವು ನೋಡಿದಷ್ಟು ಮುಗಿಯೋದಿಲ್ಲ, ಅಷ್ಟು ಕಲೆಕ್ಷನ್ಗಳು ನಿಮಗೆ ಮಹಾಲಸ ಬ್ರ್ಯಾಂಡ್ ಸೇಲ್ನಲ್ಲಿ ಅವೈಲೇಬಲ್ ಇರುವಂಥದ್ದು. ಎಲ್ಲ ಸೈಜ್ನಲ್ಲಿ ಕೂಡ ಬಟ್ಟೆ ನಿಮಗೆ ಸಿಗ್ತಾ ಇದೆ. ಇದರ ರೇಟನ್ನು ಕೂಡ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ, 399 ಅಂತ. ಬಟ್ ನಿಮಗೆ ಇದು KG ಲೆಕ್ಕದಲ್ಲಿ ಸಿಗ್ತಾ ಇರುವಂಥದ್ದು. ಇದು ಕೂಡ ಹಾಗೇನೆ, ಇದೇ ಒಂದು ಟಾಪನ್ನು ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ಇದು ಕೂಡ ನಿಮಗೆ ಗ್ರಾಮ್ ಲೆಕ್ಕದಲ್ಲೇ ಬರುತ್ತೆ. ಹಾಗಾಗಿ ಅತ್ಯಂತ ಕಡಿಮೆ ಬೆಲೆಗೆ ಬಟ್ಟೆಗಳು ನಿಮ್ಮದಾಗಿಸ್ಕೊಳ್ಬೋದು. ಎಸ್, ಹಾಗೇನೆ ಇನ್ನಷ್ಟು ಸ್ಟೈಲಿಶ್ ಆಗಿರುವಂಥ ಕಲೆಕ್ಷನನ್ನು ಕೂಡ ತೋರಿಸ್ತೀನಿ. ಬಟ್ಟೆಗಳನ್ನು KG ಲೆಕ್ಕದಲ್ಲಿ ಕೊಡ್ತಾರೆ ಅಂತ ಹೇಳಿದ್ವಲ್ಲ, ಹಾಗೆಯೇ ಇಲ್ಲಿ ಸಾರಿಗಳನ್ನು KG ಲೆಕ್ಕದಲ್ಲಿ ಕೊಟ್ಟರೆ ಹೇಗೆ ಅಂತ ನೀವು ಯೋಚನೆ ಮಾಡ್ಬೋದು. ಯಾಕೆಂತ ಹೇಳಿದರೆ ಕೆಲವೊಂದು ಸಾರಿಗಳಲ್ಲಿ ಬಾರ್ಡರ್ ಎಲ್ಲ ಇರುತ್ತೆ ಅಲ್ವಾ, ಅದು ಹೆವಿ ವೇಟ್ ಇರುತ್ತೆ. ಹಾಗಾಗಿ ನೀವು ಯೋಚನೆ ಮಾಡ್ಬೋದು ಇದನ್ನು KG ಲೆಕ್ಕದಲ್ಲಿ ಕೊಟ್ಟರೆ ನಮಗೆ ಜಾಸ್ತಿ ರೇಟ್ ಆಗುತ್ತೆ ಅಂತ. ಬಟ್ ಆ ಟೆನ್ಷನನ್ನು ನೀವು ಮಾಡಬೇಕಾಗಿಲ್ಲ. ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ನ ಸಾರಿಗಳು ನಿಮಗೆ ಇಲ್ಲಿ ಪೀಸ್ ಲೆಕ್ಕದಲ್ಲೇ ಸಿಗ್ತಾ ಇರುವಂಥದ್ದು. ಸಾರಿ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ಅದರ ಜೊತೆಗೇನೆ ನಾವು ನಾರ್ಮಲ್ ಆಗಿ ಹೋಗಿ ಶಾಪಿಂದ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದರೆ ಈ ಸಾರಿಗೆ ಎಲ್ಲ ಇವಾಗ 1500 ನಾವು ಸ್ಟಾರ್ಟ್ ಆಗುತ್ತೆ. ಅಷ್ಟು ಪೇಯನ್ನು ನಾವು ಮಾಡಲೇಬೇಕಾಗುತ್ತೆ. ಬಟ್ ನಿಮಗೆ ಈ ಸಾರಿ, ಎಷ್ಟೊಂದು ಬ್ಯೂಟಿಫುಲ್ ಆಗಿರುವಂಥ ಸಾರಿ ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಕೇವಲ 500 ರೂಪಾಯಿಗೆ. ಇಲ್ಲೇ ನೋಡ್ಬೋದು, ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ಓನ್ಲಿ 500 ಅಂತ. ಹಾಗಾಗಿ ಈ ಎಲ್ಲ ಜರಿ ಸಾರಿಗಳು, ಸಿಲ್ಕ್ ಸಾರಿಗಳು ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 500 ರೂಪಾಯಿಗೆ. ಹೇಗಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ, ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅನ್ನೋವಂಥದ್ದು. ಈ ಎಲ್ಲ ಸಾರಿಗಳು ನಿಮಗೆ ಬಾರ್ಡರ್ ವೈಸ್ ಹೆವಿಯಾಗಿ ಬರುತ್ತೆ. ಹಾಗಾಗಿ ನಿಮಗೆ ಇದನ್ನು KG ಲೆಕ್ಕದಲ್ಲಿ ನೀವು ಹಾಕ್ತೀರಾ ಅಂತ ಹೇಳಿದರೆ ಜಾಸ್ತಿನೇ ಬರುತ್ತೆ. ಬಟ್ ನಿಮಗೆ ಇಲ್ಲಿ ಆ ಟೆನ್ಷನನ್ನು ಮಾಡಬೇಕಾಗಿಲ್ಲ. ಕೇವಲ 500 ರೂಪಾಯಿಗೆ ಒಂದು ಪೀಸ್ ಸಾರಿ ನಿಮಗೆ ಸಿಗುತ್ತೆ. ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ನೇ ಇದೆ. ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ನೋಡಿ. $500 ಬೆಲೆಗೆ ಸಿಗ್ತಾ ಇರುವಂಥ ಸಾರಿಗಳನ್ನು ನೋಡಿದ್ರಲ್ಲ, ಅಷ್ಟು ಮಾತ್ರ ಅಲ್ಲ, ಕೇವಲ 200 ರೂಪಾಯಿಗೆ ಕೂಡ ನಿಮ್ಮ ಮಹಾಲಸ ಬ್ರ್ಯಾಂಡ್ ಸೇಲ್ನಲ್ಲಿ ಸಾರಿಗಳು ನಿಮಗೆ ಸಿಗ್ತಾ ಇರುವಂಥದ್ದು. ಸಾರಿಗಳು ಹೇಗಿದೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಹೇಗಿದೆ ಅಂತ. ಇಷ್ಟೊಂದು ಚೆನ್ನಾಗಿರುವಂಥ ಸಾರಿ ನಿಮಗೆ ಕೇವಲ 200 ರೂಪಾಯಿಗೆ ಸಿಗ್ತಾ ಇರುವಂಥದ್ದು. ಇಲ್ಲಿ ಮೆನ್ಷನ್ನೇ ಮಾಡಿದ್ದಾರೆ ಒಂದು ಪೀಸಿಗೆ 200 ಮಾತ್ರ ಅಂತ. ಹಾಗಾಗಿ ಇಲ್ಲಿರುವಂಥ ಎಲ್ಲ ಬಟ್ಟೆಗಳ ಕಲೆಕ್ಷನ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 200 ರೂಪಾಯಿಗೆ. ಈ ಒಂದು ಸಾರಿಯನ್ನು ನೋಡಿ, ಫ್ಯಾನ್ಸಿ ಸಾರಿ ಇದು. ಇದರಲ್ಲಿ ರೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಎಷ್ಟು ಅಂತ. ನೀವು MRP ರೇಟ್ ಕೊಟ್ಟು ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ 960 ಆಗುತ್ತೆ. ಬಟ್ ನಿಮಗೆ ಈ ಸಾರಿ ಸಿಗ್ತಾ ಇರುವಂಥದ್ದು ಕೇವಲ 200 ರೂಪಾಯಿಗೆ. ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹ ಟಾಪ್ಸ್ಗಳ ಕಲೆಕ್ಷನ್ ಹೇಗಿದೆ ಅಂತ ನೋಡಿದ್ರಲ್ಲ, ಅದಕ್ಕೆ ಮ್ಯಾಚ್ ಆಗುವಂಥ ಪ್ಯಾಂಟ್ಗಳು ಬೇಕು, ಲೆಗ್ಗಿನ್ಸ್ ಬೇಕು, ಹಾಗೆಯೇ ಪಟಿಯಾಲಾ ಪ್ಯಾಂಟ್ ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಅದು ಕೂಡ ಇದೇ ರಾನಲ್ಲಿ ಇರೋವಂಥದ್ದು. ಹಾಗೆಯೇ ನೈಟ್ ವೇರ್ ಪ್ಯಾಂಟ್ಗಳು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇರೋವಂಥದ್ದು. ಇದು ಕೂಡ ಹಾಗೆಯೇ ತುಂಬಾ ಲೈಟ್ ವೆಯ್ಟ್ ಇದೆ. ಹಾಗಾಗಿ ನಿಮಗೆ ಕಮ್ಮಿ KGಗೆ ಈ ಬಟ್ಟೆಗಳು ಕೂಡ ಸಿಗುತ್ತೆ. ಬಟ್ಟೆಗಳು ಹೇಗಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಇದು ನೋಡಿ, ನೈಟ್ ವೇರ್ ಪ್ಯಾಂಟ್ ಎಷ್ಟೊಂದು ಚೆನ್ನಾಗಿದೆ ನೋಡಿ. ಇದೆಲ್ಲ ನಿಮಗೆ ಒಂದು ಪ್ಯಾಂಟ್ಗಳನ್ನು ಹಾಕಿದ್ರೆ ಅಂತ ಹೇಳಿದರೆ 100 ರೂಪಾಯಿ 150ಕ್ಕೆ ಬರುತ್ತೆ. ಗ್ರಾಮ್ಗೆ ಸೀಮಿತವಾಗಿರುತ್ತೆ ಈ ಪ್ಯಾಂಟ್ಗಳು ನೋಡಿ. ಇದರಲ್ಲಿ ನಿಮಗೆ MRP ಕೂಡ ಹಾಕಿದ್ದಾರೆ. ಹಾಗಾಗಿ ನಾನು ನಿಮಗೆ ತೋರಿಸ್ತೀನಿ. ಈ ಪ್ಯಾಂಟ್ನ MRP ರೇಟ್ ನೋಡಿ, ಇಲ್ಲಿ ನೀವು 799. ಬಟ್ ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದರೆ 799 ರೂಪಾಯಿಯ ಪ್ಯಾಂಟ್ ಕೇವಲ ನಿಮಗೆ 100-150 ಬೆಲೆಯಲ್ಲಿ ನಿಮ್ಮದಾಗಿಸ್ಕೊಳ್ಬೋದಾಗಿದೆ. ಇವಾಗ ನೀವು ನೋಡ್ತಾ ಇರುವಂಥದ್ದು ಪಟಿಯಾಲಾ ಪ್ಯಾಂಟನ್ನು. ಇದರಲ್ಲಿ ಕೂಡ ಹಾಗೆಯೇ ಬೇರೆ ಬೇರೆ ಕಲರ್ನಲ್ಲಿ, ಡಿಸೈನಲ್ಲಿ ಕೂಡ ನಿಮಗೆ ಪ್ಯಾಂಟ್ಗಳು ಕೂಡ ಅವೈಲೇಬಲ್ ಇದೆ. ಸೈಜ್ ವೈಸ್ ಕೂಡ ಹಾಗೆಯೇ ಎಲ್ಲರಿಗೂ ಸೂಟ್ ಆಗೋ ರೀತಿಯಾದಂತಹ ಸೈಜ್ನಲ್ಲಿ ಕೂಡ ಪ್ಯಾಂಟ್ಗಳು ಅವೈಲೇಬಲ್ ಇರುವಂಥದ್ದು. ಈ ಒಂದು ಟೇಬಲ್ನಲ್ಲಿ ಹಾಕಿರುವಂಥದ್ದು ಎಲ್ಲನೂ ಕೂಡ ಪಟಿಯಾಲಾ ಪ್ಯಾಂಟ್ಗಳು. ಹಾಗೆಯೇ ಇಲ್ಲಿ ನೀವು ನೋಡ್ತೀರಾ ಅಂತ ಹೇಳಿದರೆ ಇದೆಲ್ಲವೂ ಕೂಡ ನಿಮಗೆ ಲೆಗ್ಗಿನ್ಸ್ ಪ್ಯಾಂಟ್ಗಳು. ಎಲ್ಲರಿಗೂ ಬೇಕಾಗಿರುವಂತಹ ಸೈಜ್ನಲ್ಲಿ ಕೂಡ ಇಲ್ಲಿ ನಿಮಗೆ ಪ್ಯಾಂಟ್ಗಳು ಅವೈಲೇಬಲ್ ಇದೆ. ಇವೆಲ್ಲವೂ ಕೂಡ ನಿಮಗೆ ಕೇವಲ ಗ್ರಾಮ್ ಲೆಕ್ಕದಲ್ಲೇ ಬರ್ಬೋದು. ಹಾಗಾಗಿ ನೀವು ಲೆಗ್ಗಿನ್ಸನ್ನು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ
ಇಲ್ಲಿಂದ 5-6 ಲೆಗ್ಗಿನ್ಸ್ಗಳನ್ನು ಪರ್ಚೇಸ್ ಮಾಡ್ಬೋದು. ಎಲ್ಲ ಕಲರ್ನಲ್ಲೂ ಇದೆ. ಇಲ್ಲಿಂದಲೇ ನೀವು ಟಾಪನ್ನು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ಅದಕ್ಕೆ ಸೂಟ್ ಆಗುವಂತಹ ಪ್ಯಾಂಟ್ ಬೇಕು ಅನ್ನೋದಕ್ಕೆ ಇಲ್ಲೇ ನಿಮಗೆ ಪ್ಯಾಂಟ್ ಕೂಡ ಅವೈಲೇಬಲ್ ಇರುವಂಥದ್ದು. ನೋಡ್ತಾ ಇರುವಂಥದ್ದು ಹೆಣ್ಣು ಮಕ್ಕಳಿಗೆ ಬೇಕಾಗುವಂಥ ಜೀನ್ಸ್ ಪ್ಯಾಂಟ್ ಕಲೆಕ್ಷನನ್ನು. ಜೀನ್ಸ್ ಪ್ಯಾಂಟ್ ಅಂತ ಹೇಳಿದಾಗ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಹೆವಿ ವೆಯ್ಟ್ ಇರುತ್ತೆ. ಇದನ್ನು ಕೆಜಿ ಲೆಕ್ಕದಲ್ಲಿ ಕೊಟ್ಟರೆ ಈ ಒಂದು ಪ್ಯಾಂಟೇ ನಮಗೆ 1 kg ಬರುತ್ತೆ, ಅಥವಾ ಗ್ರಾಮ್ ಲೆಕ್ಕದಲ್ಲಿ ಸಿಗೋದಕ್ಕಂತೂ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಪ್ಯಾಂಟ್ಗಳು ನಿಮಗೆ ಸಿಗ್ತಾ ಇರುವಂಥದ್ದು ಪೀಸ್ ಲೆಕ್ಕದಲ್ಲಿ. ಪೀಸಿಗೆ ಎಷ್ಟು ಅಂತ ನೋಡೋದು ಅಂತ ಹೇಳಿದರೆ ಒಂದು ಪೀಸ್ಗೆ 250 ರೂಪಾಯಿ ಮಾತ್ರ. ಇಲ್ಲಿರುವಂತಹ ಯಾವುದೇ ಪ್ಯಾಂಟನ್ನು ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ಅದರಲ್ಲೇ ಟ್ಯಾಗ್ ಮಾಡಿ ಹಾಕಿದ್ದಾರೆ MRP ರೇಟ್. ಬಟ್ ನೀವು MRP ರೇಟನ್ನು ಪೇ ಮಾಡಬೇಕಾಗಿಲ್ಲ. ನೀವು ಪೇ ಮಾಡಬೇಕಾಗಿರುವಂಥದ್ದು ಕೇವಲ 250 ರೂಪಾಯಿಗಳು ಮಾತ್ರ. ಇಲ್ಲಿ ನೋಡಿ ಈ ಪ್ಯಾಂಟ್ನ ರೇಟ್ ಎಷ್ಟು ಅಂತ, 1099 ರುಪೀಸ್. ಬಟ್ ಇದಕ್ಕೆ ನೀವು ಪೇ ಮಾಡಬೇಕಾಗಿರುವಂಥದ್ದು ಕೇವಲ 250 ರೂಪಾಯಿ ಮಾತ್ರ. ಹಾಗಾಗಿ ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದರೆ ಒಂದು ಪ್ಯಾಂಟನ್ನು ನೀವು ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿದಾಗ ಎಷ್ಟು ಪೇ ಮಾಡ್ತಿರೋ ಆ ಹಣವನ್ನು ಉಳಿಸಿ ಇಲ್ಲಿಂದ 10 ಬಟ್ಟೆಗಳನ್ನು ನೀವು ಪರ್ಚೇಸ್ ಮಾಡ್ಬೋದಾಗಿದೆ. ಜೀನ್ಸ್ ಪ್ಯಾಂಟಿಗೆ ಇಲ್ಲಿ 250 ರೂಪಾಯಿ ಮಾತ್ರ ಪೀಸ್ ಲೆಕ್ಕದಲ್ಲಿ ಕೊಡ್ತಾ ಇರುವಂಥದ್ದು. ಹಾಗೆಯೇ ನಿಮಗೆ ಇಲ್ಲಿ ಫಾರ್ಮಲ್ ಪ್ಯಾಂಟ್ ಕೂಡ ನಿಮಗೆ ಪೀಸ್ ಲೆಕ್ಕದಲ್ಲಿ ಸಿಗ್ತಾ ಇರುವಂಥದ್ದು. ಫಾರ್ಮಲ್ ಪ್ಯಾಂಟಿಗೆ ಕೂಡ ನೀವು ಪೇ ಮಾಡಬೇಕಾಗಿರುವಂಥದ್ದು ಕೇವಲ 250 ರೂಪಾಯಿ ಮಾತ್ರ. ಇಲ್ಲಿರುವಂಥ ಯಾವುದೇ ಫಾರ್ಮಲ್ ಪ್ಯಾಂಟನ್ನು ಬೇಕಾದರೂ ನೀವು ಪರ್ಚೇಸ್ ಮಾಡ್ಬೋದಾಗಿದೆ. ಪೇ ಮಾಡಬೇಕಾಗಿರುವಂಥದ್ದು ಅದರಲ್ಲಿ ಟ್ಯಾಗ್ ಮಾಡಿರುವಂತಹ MRP ರೇಟನ್ನು ಅಲ್ಲ, ಕೇವಲ 250 ರೂಪಾಯಿಯನ್ನು ಮಾತ್ರ. ಎಲ್ಲ ಕಲರ್ ವೈಸ್ನಲ್ಲಿ ಕೂಡ ನಿಮಗೆ ಫಾರ್ಮಲ್ ಪ್ಯಾಂಟ್ಗಳು ಇಲ್ಲಿ ಅವೈಲೇಬಲ್ ಇದೆ. ಸೈಜ್ ವೈಸ್ ಕೂಡ ಫಾರ್ಮಲ್ ಪ್ಯಾಂಟ್ಗಳು ಅವೈಲೇಬಲ್ ಇದೆ. ಪುರುಷರಿಗೆ ಬೇಕಾಗಿರುವಂಥ ಶರ್ಟ್ಗಳ ಕಲೆಕ್ಷನ್ ಕೂಡ ಬ್ಯೂಟಿಫುಲ್ ಆಗಿದೆ. ಶರ್ಟ್ಗಳು ಅಂತ ಹೇಳಿದಾಗ ಅವುಗಳ ರೇಟ್ ಕೂಡ ನಮಗೆ ಗೊತ್ತೇ ಇರುತ್ತೆ, ಎಷ್ಟೊಂದು ಕಾಸ್ಟ್ಲಿ ಇರುತ್ತೆ ಅಂತ. ಬಟ್ ನಿಮಗೆ ಇಲ್ಲಿ ಪೀಸ್ ಲೆಕ್ಕದಲ್ಲಿ ಶರ್ಟ್ಗಳು ಕೂಡ ಅವೈಲೇಬಲ್ ಇರುವಂಥದ್ದು. ಶರ್ಟನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ ಹೇಗಿದೆ ಅನ್ನುವಂಥದ್ದನ್ನು. ನೋಡಿ ಹೇಗಿದೆ ಅಂತ. ಇದರ ನಿಮಗೆ MRP ರೇಟನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಇದೆ ಅಂತ. ನೀವು ನಾರ್ಮಲ್ ಆಗಿ ಹೋಗಿ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ 899 ರೂಪಾಯಿಗಳನ್ನ ಪೇ ಮಾಡಬೇಕು. ಬಟ್ ಇಲ್ಲಿ ಬಂದರೆ ಅಂತ ಹೇಳಿದರೆ ನೀವು ಪೇ ಮಾಡಬೇಕಾಗಿರೋವಂಥದ್ದು ಈ ಒಂದು ಶರ್ಟ್ ಪೀಸಿಗೆ ಕೇವಲ 200 ರೂಪಾಯಿ ಮಾತ್ರ. ಹಾಗೆಯೇ ಈ ಒಂದು ಶರ್ಟನ್ನು ನೋಡಿ, ನಾರ್ಮಲ್ ಆಗಿ ತುಂಬ ಜನ ಇಂತಹ ಶರ್ಟ್ಗಳನ್ನು ವೇರ್ ಮಾಡ್ತಾರೆ. ಬಟ್ ಈ ಶರ್ಟ್ಗೆ ನೀವು ಇಲ್ಲಿ ಪೇ ಮಾಡಬೇಕಾಗಿರೋವಂಥದ್ದು 200 ರೂಪಾಯಿ ಮಾತ್ರ. ಬಟ್ ಇದಕ್ಕೆ ನಾರ್ಮಲ್ ಆಗಿರುವಂಥ ರೇಟ್ ಅಂತ ಹೇಳಿದರೆ 399. ಹಾಗೆಯೇ ಇನ್ನೊಂದು ಕಲರ್ನಲ್ಲಿರುವಂತಹ ಬೇರೆಯೇ ಡಿಸೈನಲ್ಲಿರುವಂತಹ ಶರ್ಟನ್ನು ನೋಡಿ, ಇದರ ರೇಟ್ ಕೂಡ ಹಾಗೆಯೇ ಕಾಸ್ಟ್ಲಿ ಇದೆ. ನೋಡಿ 749. ಬಟ್ ನಿಮಗೆ 200 ರೂಪಾಯಿಗೆ ಈ ಶರ್ಟ್ ಕೂಡ ಸಿಗ್ತಾ ಇರೋವಂಥದ್ದು. ಹಾಗೆಯೇ ಇನ್ನೊಂದು ಶರ್ಟನ್ನು ನೋಡಿ, ಈ ಶರ್ಟ್ ಇದರ ರೇಟ್ ಕೂಡ ನಿಮಗೆ ಕಾಣಿಸ್ತಾ ಇರ್ಬೋದು, 1199 ರೂಪಾಯಿ. ಬಟ್ ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 200 ರೂಪಾಯಿಗೆ. ಹಾಗಾಗಿ ಅತ್ಯಂತ ಕಡಿಮೆ ಬೆಲೆಗೆ ನಿಮಗೆ ಮನೆ ಮಂದಿಗೆಲ್ಲರಿಗೂ ಬಟ್ಟೆಯನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಇವಾಗ ಬೆಸ್ಟ್ ಚಾಯ್ಸ್ ಅದು ಮಹಾಲಸ ಬ್ರ್ಯಾಂಡ್ ಸೇಲ್. 200 ರೂಪಾಯಿಗೆ ಅವೈಲೇಬಲ್ ಇರುವಂಥ ಶರ್ಟ್ಗಳು ಯಾವ ರೀತಿಯಾಗಿದೆ ಅಂತ ನೋಡಿದ್ರಲ್ಲ. ಇವಾಗ ನಾನು ತೋರಿಸ್ತಾ ಇರುವಂಥದ್ದು ಒಂದು ಪೀಸ್ಗೆ 300 ರೂಪಾಯಿ ಇರುವಂತಹ ಶರ್ಟ್ಗಳನ್ನು ಕಲೆಕ್ಷನ್ ಹೇಗಿದೆ ಅಂತ ನೋಡಿ. ಈ ಮೆಟೀರಿಯಲ್ ಇವಾಗಿನ ಟ್ರೆಂಡಲ್ಲಿದೆ ಅಲ್ವಾ, ಆ ರೀತಿಯಾದಂತಹ ಮೆಟೀರಿಯಲಲ್ಲಿರುವಂತಹ ಕಲೆಕ್ಷನ್ ಇದು ನೋಡಿ. ಇನ್ನೊಂದು ಶರ್ಟ್ ಹೇಗಿದೆ ಅಂತ, ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಆಗಿರೋವಂಥದ್ದು ಈ ಶರ್ಟ್ ನೋಡಿ. ಇದರ ರೇಟ್ ಕೂಡ ನೀವು ಇಲ್ಲೇ ನೋಡ್ಬೋದು ಎಷ್ಟು ಅಂತ ನೋಡಿ. ಇಲ್ಲಿ 999, 1000 ಆಗೇ ಆಗುತ್ತೆ. ಬಟ್ ನಿಮಗೆ ಇಲ್ಲಿ ಕೇವಲ 300 ರೂಪಾಯಿಗೆ ಈ ಒಂದು ಶರ್ಟ್ ಕೂಡ ನಿಮ್ಮದಾಗಿಸ್ಕೊಳ್ಬೋದಾಗಿದೆ. ಪುರುಷರ ಬಟ್ಟೆಗಳಲ್ಲಿ ಕೂಡ ಹಾಗೆಯೇ ಸೈಜ್ ವೈಸ್ ಕೂಡ ಅವೈಲೇಬಲ್ ಇದೆ. ಇನ್ನೊಂದು ಶರ್ಟ್ ನೋಡಿ, ಇದರ ರೇಟ್ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, 1399. ಬಟ್ ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಕೇವಲ 300 ರೂಪಾಯಿ ಮಾತ್ರ. ಪುರುಷರಿಗೆ ಬೇಕಾಗಿರುವಂಥ ನೈಟ್ ವೇರ್ ಪ್ಯಾಂಟ್ಗಳ ಕಲೆಕ್ಷನ್ ಕೂಡ ಇಲ್ಲಿ ಇದೆ. ಈ ಒಂದು ಲೈನಲ್ಲಿ ನೋಡ್ತಾ ಇರುವಂಥದ್ದು ಇವೆಲ್ಲವೂ ಕೂಡ ಪುರುಷರಿಗೆ ಬೇಕಾಗಿರುವಂಥ ನೈಟ್ ವೇರ್ ಕಲೆಕ್ಷನ್ಗಳು. ಫ್ಯಾಬ್ರಿಕ್ ಕೂಡ ಹಾಗೆಯೇ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಇರೋವಂತಹ ಪ್ಯಾಂಟ್ಗಳು ಇದು. ನಾರ್ಮಲ್ ಆಗಿ ನೀವು ಶಾಪ್ಗಳಲ್ಲಿ ಇಂತಹ ಪ್ಯಾಂಟ್ಗಳನ್ನು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ರೇಟ್ ವೈಸ್ ಎಷ್ಟಿದೆ ಅಂತ ನೋಡ್ಬೋದು. ನೀವು ಶಾಪ್ಗಳಲ್ಲಿ ಹೋಗಿ ಈ ಪ್ಯಾಂಟ್ಗಳನ್ನು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ನೀವು ಇಲ್ಲಿ ಪೇ ಮಾಡಬೇಕಾಗಿರೋದು ನೋಡ್ಬೋದು, ಇಲ್ಲಿ ರೇಟ್ ಇದೆ 599. ಬಟ್ ನಿಮಗೆ ಇಲ್ಲಿ ಕೇವಲ 250ಕ್ಕೆ ಇಷ್ಟೊಂದು ಚೆನ್ನಾಗಿರುವಂಥ ಕ್ವಾಲಿಟಿ ಇರುವಂತಹ ಪ್ಯಾಂಟ್ಗಳನ್ನು ಪರ್ಚೇಸ್ ಮಾಡ್ಬೋದಾಗಿದೆ. ಅದರಲ್ಲಿ ಕೂಡ ಪುರುಷರಿಗೆ
ಬಟ್ಟೆಗಳು ಅಂತ ಹೇಳಿದಾಗ ನಮಗೆ ಗೊತ್ತೇ ಇದೆ, ರೂಮಲ್ಲಿ ಇರ್ತೀವಿ ಅಥವಾ ನಾವು ಪಿ ಜಿಯಲ್ಲಿ ಇರ್ತೀವಿ ಅಂತ ಹೇಳಿದಾಗ ವಾಶ್ ಮಾಡುವಂಥ ಪ್ರಾಬ್ಲಮ್ ಅದು ಇದು ಇದ್ದೇ ಇರುತ್ತೆ. ಅಂಥವರಿಗೆ ಇಷ್ಟೊಂದು ಕಡಿಮೆ ಬೆಲೆಗೆ ಪ್ಯಾಂಟ್ಗಳು ಸಿಗುತ್ತೆ ಅಂತ ಹೇಳಿದರೆ ಅದು ಬೇರೆಲ್ಲೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇಷ್ಟೊಂದು ಕಡಿಮೆ ಬೆಲೆಗೆ ಕೇವಲ 250 ಬೆಲೆಗೆ ಸಿಗ್ತಾ ಇರುವಂಥ ಈ ಪ್ಯಾಂಟ್ಗಳನ್ನು ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಆದಷ್ಟು ಬೇಗ ಬರಬೇಕು ಪುತ್ತೂರಿನ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಅರುಣ ಕಲಾ ಮಂದಿರದ ಮಹಾಲಸ ಬ್ರ್ಯಾಂಡ್ ಸೇಲ್ಗೆ. ಪುರುಷರಿಗೆ ಬೇಕಾಗಿರುವಂತಹ ಶರ್ಟ್ಗಳ ಕಲೆಕ್ಷನ್ ಅನ್ನ ನೋಡಿದ್ವಿ, ಇವಾಗ ಪ್ಯಾಂಟ್ಗಳ ಕಲೆಕ್ಷನ್ ಅನ್ನ ಕೂಡ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಕ್ವಾಲಿಟಿ ವೈಸ್ ಅಂತೂ 100% ಅಂತಲೇ ಹೇಳ್ಬೋದು. ಅದರ ಜೊತೆಗೇನೆ ಬ್ರ್ಯಾಂಡೆಡ್ ಆಗಿರುವಂಥ ಪ್ಯಾಂಟ್ಗಳು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇರುವಂಥದ್ದು. ಈ ಪ್ಯಾಂಟ್ಗಳೆಲ್ಲ ಸಿಗ್ತಾ ಇರುವಂಥದ್ದು ನಿಮಗೆ ಪೀಸ್ ಲೆಕ್ಕದಲ್ಲಿ. ಒಂದು ಪ್ಯಾಂಟನ್ನು ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ 400 ರೂಪಾಯಿ ಪೇ ಮಾಡಬೇಕು. ಅದರ ಜೊತೆಗೇನೆ ಇಲ್ಲಿಗೆ ಬಂದಾಗ ನಿಮಗೆ ಯಾವುದೇ ರೀತಿಯಾದಂತಹ ಕಷ್ಟ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದಾಗಿ ಸಪ್ರೇಟ್ ಆಗಿ ಸೈಜ್ ವೈಸ್ ಕೂಡ ಇಟ್ಟಿರುವಂಥದ್ದು. ಅದು 38 ಸೈಜಲ್ಲಿ ಸಿಗ್ತಾ ಇರುವಂಥ ಪ್ಯಾಂಟ್ ಆದರೆ ಇಲ್ಲಿ ನೋಡ್ಬೋದು ನೀವು 36 ಹಾಗೆಯೇ 34, 32, 30, 28 ಆಗಿ ಸಪ್ರೇಟ್ ಆಗಿನೇ ಇಟ್ಟಿದ್ದಾರೆ. ಹಾಗಾಗಿ ನೀವು ನಿಮಗೆ ಬೇಕಾಗಿರುವಂಥ ಕಲರ್ನಲ್ಲಿ ಆಗಿರ್ಬೋದು, ಪ್ಯಾಟರ್ನಲ್ಲಿ ಆಗಿರ್ಬೋದು, ಈ ಥರ ನೀವು ಈಸಿಯಾಗಿ ಚೂಸ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಂಥ ಪ್ಯಾಂಟನ್ನು ಪರ್ಚೇಸ್ ಮಾಡ್ಬೋದಾಗಿದೆ. ಮಳೆ ಬೇರೆ ನಿರಂತರವಾಗಿ ಬರ್ತಾ ಇದೆ, ಹಾಗಾಗಿ ಚಳಿ ಕೂಡ ಜೋರಾಗಿನೇ ಇದೆ. ಚಳಿಯಿಂದ ನಾವು ರಕ್ಷಣೆ ಪಡಿಬೇಕು ಅಂತ ಹೇಳಿದರೆ ನಿಮಗೆ ಬೇಕಾಗಿರುವಂಥ ಉಡೀಸ್ ಕೂಡ ಇಲ್ಲೇ ಇದೆ. ಅದು ಕೂಡ ಕೇವಲ 300 ರೂಪಾಯಿಗೆ ನಿಮಗೆ ಉಡೀಸ್ ಇಲ್ಲಿ ಸಿಗ್ತಾ ಇರೋವಂಥದ್ದು. ಕಲೆಕ್ಷನ್ ಹೇಗಿದೆ ಅಂತ ಕೂಡ ನೋಡಿ, ತುಂಬಾ ಚೆನ್ನಾಗಿದೆ. ಈ ಎಲ್ಲ ಜರ್ಕಿನನ್ನು ನೋಡೋದು ಅಂತ ಹೇಳಿದರೆ ಎಷ್ಟೊಂದು ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿರುವಂತಹ ಜರ್ಕಿನ್ಗಳ ಕಲೆಕ್ಷನ್ ಕೂಡ ನಿಮಗೆ ಇಲ್ಲಿ ಇರೋವಂಥದ್ದು. ಕೇವಲ 300 ರೂಪಾಯಿ ಪೇ ಮಾಡಿದರೆ ಸಾಕು ಇಷ್ಟೊಂದು ಚೆನ್ನಾಗಿರುವಂತಹ ಜರ್ಕಿನನ್ನು ನಿಮ್ಮದಾಗಿಸ್ಕೊಳ್ಬೋದಾಗಿದೆ. ಯಾರೆಲ್ಲ ಕೋಟ್ ಬೇಕು ಅಂತ 10 ಶಾಪ್ಗಳಿಗೆ ಅಲೆದಾಟವನ್ನು ಮಾಡಿರ್ತೀರೋ ನಿಮಗೆ ಗುಡ್ ನ್ಯೂಸ್ ಇಲ್ಲಿದೆ. ಯಾಕೆಂತ ಹೇಳಿದರೆ ಕಾಸ್ಟ್ಲಿ ಆಗಿರುವಂತಹ ಕೋಟ್ಗಳು ಕೇವಲ ನಿಮಗೆ 300 ರೂಪಾಯಿಗೆ ಸಿಗ್ತಾ ಇರೋವಂಥದ್ದು. ಕೋಟ್ ಹೇಗಿದೆ ಅನ್ನೋವಂತಹ ಪ್ರಶ್ನೆಗೆ ಉತ್ತರ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನೋಡಿ ಹೇಗಿದೆ ಅಂತ. ಕೋಟ್ಗಳಂತೂ ಬ್ಯೂಟಿಫುಲ್ ಆಗಿದೆ. ಈ ಕೋಟ್ಗಳನ್ನು ನೀವು ನಾರ್ಮಲ್ ಆಗಿ ಹೋಗಿ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ಇಲ್ಲೇ ರೇಟ್ ಕೂಡ ಇದೆ. ಎಷ್ಟು ಅಂತ 1899 ರೂಪಾಯಿ ಕೊಟ್ಟು ಇಷ್ಟೊಂದು ಚೆನ್ನಾಗಿರುವಂತಹ ಕೋಟನ್ನು ನೀವು ಪರ್ಚೇಸ್ ಮಾಡಬೇಕು. ಬಟ್ ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದರೆ ಕೇವಲ 300 ರೂಪಾಯಿಗೆ ನಿಮ್ಮದಾಗಿಸ್ಕೊಳ್ಬೋದಾಗಿದೆ. ಕಲರ್ ವೈಸ್ ಆಗಿರ್ಬೋದು, ಡಿಸೈನ್ ವೈಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ ಕೋಟ್ಗಳು. ಎಲ್ಲ ಕೋಟ್ಗಳು ನಿಮ್ಮದಾಗಬೇಕು ಅಂತ ಹೇಳಿದರೆ ಆದಷ್ಟು ಬೇಗ ನೀವು ಮಹಾಲಸ ಬ್ರ್ಯಾಂಡ್ ಸೇಲ್ಗೆ ಬರಬೇಕಾಗಿದೆ. ಇದರ ರೇಟ್ ಕೂಡ ಇಲ್ಲೇ ಟ್ಯಾಗ್ ಮಾಡಿದ್ದಾರೆ ನೋಡಿ ಎಷ್ಟು ಅನ್ನೋವಂಥದ್ದನ್ನು. ಒಂದೊಂದು ಕೋಟ್ಗಳಿಗೆ ಒಂದೊಂದು ರೀತಿಯಂಥ ರೇಟ್ಗಳು ಖಂಡಿತವಾಗ್ಲೂ ಇರುತ್ತೆ. 1699, ಬಟ್ ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 300 ರೂಪಾಯಿಗೆ. ಇಲ್ಲಿ ಎಷ್ಟೊಂದು ಕಲೆಕ್ಷನ್ ಇದೆ ಅಂತ ಕೂಡ ನೀವು ನೋಡ್ಬೋದಾಗಿದೆ. ಮನೆಯಲ್ಲಿರುವಂತಹ ಮಕ್ಕಳಿಗೆ ಎಷ್ಟು ಬಟ್ಟೆ ಇದ್ರೂ ಸಾಲೋದಿಲ್ಲ. ಪುಟಾಣಿ ಮಕ್ಕಳಿಗೆ ಅಂತೂ ಕೇಳೋದೇ ಬೇಡ, ಮಣ್ಣು ಮಾಡ್ತಾರೆ ಅನ್ನೋವಂಥದ್ದು ಇರುತ್ತೆ. ಹಾಗಾಗಿ ಹೆತ್ತವರಿಗೆ ಟೆನ್ಷನ್ನೇ ಬೇಕಾಗಿಲ್ಲ. ನೀವು ಮಹಾಲಸ ಬ್ರ್ಯಾಂಡ್ ಸೇಲ್ಗೆ ಬಂದ್ರಿ ಅಂತ ಹೇಳಿದರೆ KG ಲೆಕ್ಕದಲ್ಲಿ ಪುಟಾಣಿ ಮಕ್ಕಳಿಗೆ ಬಟ್ಟೆಗೆ ಪರ್ಚೇಸ್ ಮಾಡಬಹುದಾಗಿದೆ. ಪುಟಾಣಿ ಮಕ್ಕಳ ಬಟ್ಟೆ ಅಂತ ಹೇಳಿದಾಗ ಅಷ್ಟೊಂದು ವೇಟ್ ಇರುವುದಿಲ್ಲ, ತುಂಬಾನೇ ಲೈಟ್ ವೇಟ್ ಇರುತ್ತೆ. ಹಾಗಾಗಿ ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದ್ರೆ ಪುಟಾಣಿ ಮಕ್ಕಳಿಗೆ ಬೇಕಾಗಿರುವಂತಹ 10ಕ್ಕಿಂತ ಜಾಸ್ತಿ ಬಟ್ಟೆಗಳನ್ನು KG ಲೆಕ್ಕದಲ್ಲಿ ಇಲ್ಲಿಂದ ಪರ್ಚೇಸ್ ಮಾಡಬಹುದಾಗಿದೆ. ಬಟ್ಟೆಗಳ ಕಲೆಕ್ಷನ್ ಹೇಗಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿಂದ ಒಂದೊಂದನ್ನೇ ತೋರಿಸ್ತೀನಿ ನೋಡಿ. ಇವಾಗಿನ ಟ್ರೆಂಡ್ಗೆ ಸರಿಹೊಂದೋ ರೀತಿಯಾದಂತಹ ಪುಟಾಣಿ ಮಕ್ಕಳ ಬಟ್ಟೆಗಳ ಕಲೆಕ್ಷನ್ ಕೂಡ ಇಲ್ಲೇ ಇದೆ. ಪ್ಯಾಂಟ್ ವೈಸ್ ಆಗಿರ್ಬೋದು, ಟಾಪ್ ವೈಸ್ ಆಗಿರ್ಬೋದು, ಶರ್ಟ್ ಆಗಿರ್ಬೋದು, ಈ ಥರ ಮುಗಿಯದಷ್ಟು ಕಲೆಕ್ಷನ್ಗಳು ನಿಮಗೆ ಪುಟಾಣಿ ಮಕ್ಕಳಿಗೆ ಬೇಕಾಗಿರುವಂಥ ಬಟ್ಟೆಯಲ್ಲಿ ಕೂಡ ಇಲ್ಲಿ ಸಿಗ್ತಾ ಇರೋವಂಥದ್ದು. ಕಲರ್ ವೈಸ್ ಕೂಡ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಇವೆಲ್ಲವೂ ಕೂಡ ಪ್ಯಾಂಟ್ಗಳ ಕಲೆಕ್ಷನನ್ನು ನಾನು ನಿಮಗೆ ಇವಾಗ ತೋರಿಸ್ತಾ ಇರುವಂಥದ್ದು. ಆಚೆ ಹೋಗ್ತಾ ಹೋಗ್ತಾ ಇನ್ನಷ್ಟು ಬ್ಯೂಟಿಫುಲ್ ಆಗಿರುವಂತಹ ಬಟ್ಟೆಗಳನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಪ್ಯಾಂಟೆಲ್ಲ ಎಷ್ಟೊಂದು ಚೆನ್ನಾಗಿದೆ ಅಂತ. ಪುಟಾಣಿ ಮಕ್ಕಳಿಗೆ ಇಂತಹ ಬಟ್ಟೆಗಳನ್ನು ನಾವು ಹಾಕಿದ್ವಿ ಅಂತ ಹೇಳಿದರೆ ತುಂಬಾ ಕ್ಯೂಟಾಗಿ ಕಾಣಿಸ್ತಾರೆ. ಈ ಒಂದು ಬಟ್ಟೆಯನ್ನು ನೋಡಿ ಸ್ಟೈಲಿಶ್ ಆಗಿದೆ. ಇದನ್ನು ನೀವು ನಾರ್ಮಲ್ ಆಗಿ ಹೋಗಿ ಶಾಪಿಂದ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ಇದರ ರೇಟ್ ಕೂಡ ಇಲ್ಲೇ ಇದೆ ನೋಡಿ 599, 600 ರೂಪಾಯಿ ಕೊಡಬೇಕು. ಬಟ್ ನೀವು ಇವಾಗ ಬರ್ತೀರಾ, ಇಲ್ಲಿಂದ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ನಿಮಗೆ ಇದು KG ಲೆಕ್ಕದಲ್ಲಿ ಸಿಗುತ್ತೆ. ತುಂಬಾ ಲೈಟ್ ವೆಯ್ಟ್ ಇದೆ, ಹಾಗಾಗಿ ಇದು ನಿಮಗೆ ಗ್ರಾಮ್ ಲೆಕ್ಕದಲ್ಲೇ ಬರುತ್ತೆ, ತುಂಬಾ ಕಡಿಮೆ ಬೆಲೆಗೆ. ಹಾಗೆಯೇ ಮುಂದೆ ಬರ್ತಾ ಇನ್ನಷ್ಟು ಬಟ್ಟೆಯನ್ನು ನೋಡೋದು ಅಂತ ಹೇಳಿದರೆ ಈ ಒಂದು ಬಟ್ಟೆಯನ್ನು ನೋಡಿ
ಪಾರ್ಟಿ ಇದೆ ಅಂತ ಹೇಳಿದಾಗ ಮಕ್ಕಳಿಗೆ ನೈಟ್ ವೇರ್ ಮಾಡೋದಕ್ಕೆ ಬೇಕಾಗಿರುವಂತಹ ಬಟ್ಟೆ. ಇದರ ಬೆಲೆ ಕೂಡ 699, ಬಟ್ ಇಲ್ಲಿ ನಿಮಗೆ ಕೆ ಜಿ ಲೆಕ್ಕದಲ್ಲಿ ಸಿಗುತ್ತೆ. ಈ ಬಟ್ಟೆಯ ರೇಟ್ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, 499. ಈ ಬಟ್ಟೆ ಕೂಡ ಕೆ ಜಿ ಲೆಕ್ಕದಲ್ಲಿ ಸಿಗ್ತಾ ಇರುವಂಥದ್ದು. ಪುಟಾಣಿ ಮಗುವಿಗೆ ಬೇಕಾಗಿರುವಂತಹ ಮುದ್ದಾದ ಬಟ್ಟೆ ನೋಡಿ, ಬಟರ್ಫ್ಲೈ ರೀತಿಯಾಗಿ ಇದೆ, ಫುಲ್ ಬಟರ್ಫ್ಲೈ ರೀತಿಯಾಗಿರುವಂತಹ ಬಟ್ಟೆ. ಇದು ಕೂಡ 499, ಬಟ್ ಇಲ್ಲಿ ಇಂತಹ ಬಟ್ಟೆಗಳನ್ನು ನೀವು 4-5 ಪರ್ಚೇಸ್ ಮಾಡಿಕೊಂಡು ಹೋಗ್ಬೋದು. ನೋಡಿ ಫುಲ್ ಡ್ರೆಸ್ ಇದು. ಬ್ರ್ಯಾಂಡೆಡ್ ಆಗಿರುವಂತಹ ಬಟ್ಟೆ ಕೂಡ ಇದೆ, ಮಕ್ಕಳಿಗೆ ಬೇಕಾಗಿರುವಂತಹ ಬಟ್ಟೆಗಳಲ್ಲಿ ಬ್ರ್ಯಾಂಡೆಡ್ ಆಗಿರುವಂಥ ಬಟ್ಟೆ ಕೂಡ ಇದೆ. ನಾನು ನೋಡ್ತಾ ಹೋದರೆ ತುಂಬಾ ಇದೆ ಇಲ್ಲಿ, ಹಾಗಾಗಿ ನೀವು ಇಲ್ಲಿಂದ ನೋಡ್ಬೋದು ಎಷ್ಟೊಂದು ಕಲೆಕ್ಷನ್ ಇದೆ ಅಂತ. ನೋಡಿದಷ್ಟು ಮುಗಿಯೋದಿಲ್ಲ, ಅಷ್ಟೊಂದು ಪುಟಾಣಿ ಮಕ್ಕಳಿಗೆ ಬೇಕಾಗಿರುವಂಥ ಬಟ್ಟೆಗಳ ಕಲೆಕ್ಷನ್ ಕೂಡ ಇರುವಂಥದ್ದು. ವಾಪಸ್ ಇಲ್ಲಿ ಕೂಡ ಇದೆ ನೋಡಿ, ಫ್ರಾಕ್ ರೀತಿಯಾಗಿ ಬಂದಂತಹ ಡ್ರೆಸ್ಗಳು ನೋಡಿ. ಹಾಗೆಯೇ ಮಕ್ಕಳಿಗೆ ಬೇಕಾಗಿರುವಂತಹ, ಗಂಡು ಮಕ್ಕಳಿಗೆ ಬೇಕಾಗುವಂತಹ ಜೀನ್ಸ್ ಪ್ಯಾಂಟ್ ಕಲೆಕ್ಷನ್ ಕೂಡ ಇಲ್ಲೇ ಇದೆ. ಟ್ರೌಸರ್ ಆಗಿರ್ಬೋದು, ಹಾಗೆಯೇ ನಾರ್ಮಲ್ ಆಗಿರುವಂಥ ಜೀನ್ಸ್ ಪ್ಯಾಂಟ್ ಆಗಿರ್ಬೋದು, ಫಾರ್ಮಲ್ ಪ್ಯಾಂಟ್ ಆಗಿರ್ಬೋದು. ಗಂಡು ಮಕ್ಕಳಿಗೆ ಅಂದರೆ ಪುಟಾಣಿ ಗಂಡು ಮಕ್ಕಳಿಗೆ ಬೇಕಾಗುವಂತಹ ಜೀನ್ಸ್ ಪ್ಯಾಂಟ್ ಕಲೆಕ್ಷನ್ ಕೂಡ ಇವೆಲ್ಲವೂ. ಇದೆಲ್ಲ ನಿಮಗೆ ಸಿಗ್ತಾ ಇರುವಂಥದ್ದು ಕೆ ಜಿ ಲೆಕ್ಕದಲ್ಲ, ಪೀಸ್ ಲೆಕ್ಕದಲ್ಲಿ ಸಿಗ್ತಾ ಇರುವಂಥದ್ದು. ಒಂದು ಜೀನ್ಸ್ ಪ್ಯಾಂಟನ್ನು ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ನೀವು ಪೇ ಮಾಡಬೇಕಾಗಿರುವಂಥದ್ದು 200 ರೂಪಾಯಿ. ಜೀನ್ಸ್ ಪ್ಯಾಂಟ್ ಅಂತ ಹೇಳಿದರೆ ಹೆವಿ ವೆಯ್ಟ್ ಇರುತ್ತೆ, ಹಾಗಾಗಿ ಇದು ಒಂದು ಪ್ಯಾಂಟನ್ನು ನೀವು ಹಾಕಿದ್ರಿ ಅಂತ ಹೇಳಿದ್ರೇ 1 kg ಅಂತೂ ಬರುತ್ತೆ. ಹಾಗಾಗಿ ಇದನ್ನು ನೀವು ಕೆ ಜಿ ಲೆಕ್ಕದಲ್ಲಿ ಪರ್ಚೇಸ್ ಮಾಡಬೇಕಾಗಿಲ್ಲ, ಕೇವಲ ಒಂದು ಪೀಸಿಗೆ 200 ರೂಪಾಯಿ ಪೇ ಮಾಡಿದರೆ ಸಾಕು. ವಿಂಡೋ ಕರ್ಟನ್ಗಳು ಕೂಡ ನಿಮಗೆ ಇಲ್ಲಿ ಪೀಸ್ ಲೆಕ್ಕದಲ್ಲಿ ಸಿಗ್ತಾ ಇರೋವಂಥದ್ದು. ಕಲೆಕ್ಷನ್ ಹೇಗಿದೆ ಅನ್ನೋದನ್ನು ನೀವು ನೋಡಬೇಕು. ಅದರ ಜೊತೆಗೇನೆ ಇಲ್ಲಿ ನೀವು ಪೀಸ್ ಲೆಕ್ಕದಲ್ಲಿ ಪರ್ಚೇಸ್ ಮಾಡುವಾಗ ಪೇ ಮಾಡಬೇಕಾಗಿರುವಂಥದ್ದು ಕೇವಲ 250 ರೂಪಾಯಿ ಮಾತ್ರ. ನೋಡಿ ಹೇಗಿದೆ ಅಂತ ವಿಂಡೋ ಕರ್ಟನ್. ಈ ವಿಂಡೋ ಕರ್ಟನ್ಗೆ ನೀವು ಪೇ ಮಾಡಬೇಕಾಗಿರುವಂಥದ್ದು 250 ರೂಪಾಯಿಗಳು ಮಾತ್ರ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಕೂಡ ಆಗಿರ್ಬೋದು ಅಥವಾ ಡಿಸೈನ್ ವೈಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ ನೋಡಿ ಕರ್ಟನ್ಗಳ ಕಲೆಕ್ಷನ್ ಎಷ್ಟು ಇದೆ ಅಂತ. ಹಾಗಾಗಿ ಮಹಾಲಸ ಬ್ರ್ಯಾಂಡ್ ಸೇಲಿಗೆ ಬಂದ್ರಿ ಅಂತ ಹೇಳಿದರೆ ಮನೆಗೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ಕಲೆಕ್ಷನ್ಗಳು ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಮನೆ ಮಂದಿಗೆಲ್ಲ ಬಟ್ಟೆಯನ್ನು ಪರ್ಚೇಸ್ ಮಾಡ್ತೀರಾ, ಅದರ ಜೊತೆಗೆ ಮನೆಗೆ ಬೇಕಾಗಿರುವ ಒಂದಿಷ್ಟು ಬಟ್ಟೆಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಕೂಡ ನಿಮಗೆ ಇಲ್ಲೇ ಅವೈಲೇಬಲ್ ಇರುವಂಥದ್ದು. ಇವಾಗ ನೀವು ನೋಡ್ತಾ ಇರುವಂಥದ್ದು ವಿಂಡೋ ಕರ್ಟನನ್ನು. ಮಹಾಲಸ ಬ್ರ್ಯಾಂಡ್ ಸೇಲ್, ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ನಲ್ಲಿರುವಂತಹ ಬಟ್ಟೆಗಳ ಕಲೆಕ್ಷನ್ ಅನ್ನ ನೋಡಿದ್ರಲ್ಲ. 1 kgಗೆ ನಿಮಗೆ ಇಷ್ಟವಾಗೋ ರೀತಿಯಾದಂತಹ 10 ಬಟ್ಟೆಗಳನ್ನು ಪರ್ಚೇಸ್ ಮಾಡುವಂತಹ ಸುವರ್ಣಾವಕಾಶ ನಿಮಗೆ ಈಗ ಒದಗಿ ಬಂದಿರುವಂಥದ್ದು. ಹಾಗಾಗಿ ಆದಷ್ಟು ಬೇಗ ಪುತ್ತೂರಿನ ಮುಖ್ಯ ರಸ್ತೆಯಲ್ಲಿರುವಂತಹ ಅರುಣ ಕಲಾ ಮಂದಿರದಲ್ಲಿರುವಂತಹ ಮಹಾಲಸ ಬ್ರ್ಯಾಂಡ್ ಸೇಲ್ಗೆ ಬನ್ನಿ. ಇಲ್ಲಿರುವಂತಹ ಬಟ್ಟೆಗಳನ್ನು ಪರ್ಚೇಸ್ ಮಾಡಿ. ಹಾಗೆಯೇ ಪೀಸ್ ಲೆಕ್ಕದಲ್ಲಿ ಕೂಡ ಬಟ್ಟೆಗಳು ಅವೈಲೇಬಲ್ ಇರುವಂಥದ್ದು, ಅದು ಕೂಡ ಅತ್ಯಂತ ಕಡಿಮೆ ಬೆಲೆಗೆ ಇದೆ. ಬೆಳಗ್ಗೆ 9 ಗಂಟೆಗೆ ಓಪನ್ ಆದರೆ ರಾತ್ರಿ 10 ಗಂಟೆಯವರೆಗೆ ಈ ಒಂದು ಶಾಪ್ ತೆರೆದುಕೊಂಡಿರುತ್ತೆ. ಅದರ ಜೊತೆಗೇನೆ ಭಾನುವಾರ ಕೂಡ ತೆರೆದಿರುತ್ತೆ. ಹಾಗಾಗಿ ಆದಷ್ಟು ಬೇಗ ಬನ್ನಿ. ಪ್ರತಿದಿನ ಕೂಡ ಹೊಸ ಹೊಸ ಸ್ಟಾಕ್ಗಳು ಇಲ್ಲಿ ಆಡ್ ಆಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಂದು ಇಲ್ಲಿಂದ ಬಟ್ಟೆಯನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.